ತ್ವಮೇವ ಸರ್ವಂ ಮಮ ದೇವದೇವ ಅಂತೇಳಿ ದೇವರಿಗೆ ಒಂದು ಮಂಡಲ 48 ವರ್ಷ 48 ದಿವಸ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 48ನೇ ಉತ್ಸವಗಳ 49ನೇ ಉತ್ಸವದಲ್ಲಿ ಪರಿವರ್ತನಾ ಯುಗ ಅಂತ ಹೇಳ್ತಾರೆ. ಯಾಕಂದರೆ ನಾವು ನಡೆಸಿದಲ್ಲ ಪ್ರೇರಕ ಪ್ರೇರಮಾನೇಶ ಅಂತ ಭಯನಾಶ. ಒಮ್ಮೆ ಭಯ ಹುಟ್ಟಿಸಿದ್ರು ಗಣೇಶೋತ್ಸವ ಮಾಡಲಿಕ್ಕಿಲ್ಲ, ಒಳಗೆ ಮಾಡೋದು ಹೊರಗೆ ಮಾಡೋದು ಏನು ಮಾಡೋದು ಗೊತ್ತಾಗೋದಿಲ್ಲ ಅಂತ ಭಯ ಸಂದರ್ಭದಲ್ಲಿ ಅವನೇ ದಾರಿ ತೋರಿಸಿದ ಹೊರಗೆ ಮಾಡಿ ಅಂತೇಳಿ. ಆವಾಗ ಸರ್ಕಾರದ ಸಮಯವನ್ನು ಕೊಟ್ಟಿದ್ದಾರೆ. ಆ ಸಮಯಕ್ಕೆ ನಾವು ಯಾವಾಗ ರಾಜರ ಆಜ್ಞೆಯನ್ನು ಮಾಡ್ತಾರೆ ಆ ಆಜ್ಞೆಗೆ ನಾವು ತಲೆಬಾಗಬೇಕು ಅಂತ ಶಾಸ್ತ್ರವನ್ನು ಹೇಳ್ತದಂತೆ. ಈಗ ಸರ್ಕಾರ ಕೊಟ್ಟಂಥ ಆ ಸಮಯಕ್ಕೆ ಸರಿಯಾಗಿ ಕರ್ತವ್ಯಗಳು ನಾವು ಮಾಡುತ್ತಾ ದೇವರ ಭಾಗಕ್ಕೆ ಅರ್ಪಿತ ಮಾಡಿದ್ದೇವೆ. ಈಗ ದೇವರ ಮಹಾಪೂಜೆಯಾಗಿ ವಿಸರ್ಜನೆ ಆಗುವಂಥ ಸಮಯ. ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ವಿಸರ್ಜನಾ ಸಮಯದಲ್ಲಿ ಸಹ ಯಾವುದೇ ರೀತಿಯ ವಿಘ್ನಗಳು ಬಾರದೆ ಶೀಘ್ರವಾಗಿ ದೇವರ ಶೋಭಾಯಾತ್ರೆ ಹೋಗಿ ಸಮುದ್ರ ಬದಿಯನ್ನು ಸೇರಿ ಅಲ್ಲಿ ಪೂಜೆಯನ್ನು ಮಾಡಿ ದೇವರನ್ನು ವಿಸರ್ಜನೆ ಮಾಡುವಂಥ ಯೋಗವನ್ನು ನಮಗೆ ಅನುಗ್ರಹ ಮಾಡಿಕೊಡಬೇಕು. ಈ ಸಮಿತಿಗೆ, ಗ್ರಾಮಕ್ಕೆ, ರಾಷ್ಟ್ರಕ್ಕೆ ಯಾವುದೇ ಅಪವಾದಗಳು ಬರಬಾರದು. ಅದೇ ರೀತಿಯಾಗಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು. ಬಂದಂಥ ಮಹಾಮಾರಿಯನ್ನು ನೀನೇ ಓಡಿಸಬೇಕಲ್ಲದೆ ನಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಮನುಷ್ಯರು ತಪ್ಪು ಮಾಡಿದ ಕಿಮಿಸ್ತಾಳೆ. ಇನ್ನು ಮುಂದಿನ ವರ್ಷ 50ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಆವಾಗ ಬೇಕಾದಂಥ ಕರ್ತವ್ಯಕ್ಕೆ ಬೇಕಾದಂಥ ಪ್ರೇರಣೆಯನ್ನು ನೀನೇ ಕೊಟ್ಟು ಈ ಸಮಿತಿಯನ್ನು, ಈ ಸ್ಥಳವನ್ನು, ಭಕ್ತರನ್ನು ಯಾವಾಗ ರಕ್ಷಣೆ ಮಾಡಬೇಕು. ಅದೇ ರೀತಿಯಾಗಿ ಶನಿವಾರ ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವರವರ ಅಭಿಷ್ಟವನ್ನು ನಡೆಸಿಕೊಂಡು ಯಾವಾಗಲೂ ಎಲ್ಲರ ಮನೆತನದ ನಂದಾದೀಪ ಚಂದ್ರಾರ್ಕೆ ಬೆಳಗಿ ಎಲ್ಲರ ಮನೆಯಲ್ಲಿ ಕ್ಷೀರಾನ್ನ ಭೋಜನ ಮಾಡುವಂಥ ಯೋಗವನ್ನು, ಭಾಗ್ಯವನ್ನು ಆ ಸಿದ್ಧಿವಿನಾಯಕನು ಮಹಾಗಣಪತಿ ಗ್ರಾಮದೇವರು, ದೈವದೇವರು ಅನುಗ್ರಹ ಮಾಡಿಕೊಡಬೇಕು ಅಂತ ಪ್ರಸನ್ನ ಕಾಲದಲ್ಲಿ ಭಕ್ತರೆಲ್ಲ ಸೇರಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋದು.
ಮಾತಾಡಿದ್ವಿ